ನಮ್ಮ ಹೆಸರು ಯಶಸ್ ಅಂತ. ನಾವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು. ಇಲ್ಲಿ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅವರು ಪ್ರಧಾನ ಅರ್ಚಕರು. ಆಮೇಲೆ ಈ ನುಗ್ಗೇಹಳ್ಳಿಯಲ್ಲಿ ಪಂಚಲಿಂಗ ಕ್ಷೇತ್ರ ನುಗ್ಗೇಹಳ್ಳಿ 5 ಲಿಂಗಗಳು ಇದೆ. ಒಂದು ಮೊದಲನೇದಾಗಿ ಸೋಮೇಶ್ವರ, ಎರಡನೇದಾಗಿ ಸಾಂಬ ಸದಾಶಿವ, ಮೂರನೇದಾಗಿ ಮಲೆ ಮಲ್ಲೇಶ್ವರ, 4ನೇದಾಗಿ ಚಂದ್ರಮಳೇಶ್ವರ, 5ನೇದು ವೈಗುಂಠೇಶ್ವರ ಸ್ವಾಮಿ. 5 ಪಂಚಲಿಂಗ ಇದೆ. ಆಗಿನ ಕಾಲದಲ್ಲಿ ಇದು ವಿಜಯ ಸೋಮನಾಥಪುರ ಅಂತ ನುಗ್ಗೇಹಳ್ಳಿ ಹೆಸರು. ಈಗ ಪಾಳೆಗಾರೆಲ್ಲ ನುಗ್ಗು ಬಂದಿದ್ದಕ್ಕೆ ನುಗ್ಗೇಹಳ್ಳಿ ಆಗಿದೆ. ಇದನ್ನ ಕಟ್ಸಿರೋರು ಬಂದು ಹೊಯ್ಸಳ ಡೈನಸ್ಟಿಯ ರಾಜ ಆದಂತಹ ಪಮ್ಮಣ್ಣ ದಂಡನಾಯಕ ಅನ್ನೋರು ಕಟ್ಸಿರೋದು ಈ ದೇವಸ್ಥಾನನ. ಆಮೇಲೆ ಇದು 1300 ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಆಗಿದೆ. ಇಲ್ಲಿ ಈ ದೇವಸ್ಥಾನ ಅಂದ್ರೆ ಸದಾಶಿವ ಸ್ವಾಮಿ ಮತ್ತೆ ಪಾರ್ವತಿ ಮತ್ತೆ ಗಣಪತಿ ಇರೋದ್ರಿಂದ ಇಲ್ಲಿ ಸಂಕಷ್ಟಾರ ಗಣಪತಿ ಮತ್ತೆ ಪ್ರದೋಷ ಪೂಜೆಗಳು, ರಥೋತ್ಸವ, ಬ್ರಹ್ಮ ರಥೋತ್ಸವ ಎಲ್ಲಾ ಸೇವೆಗಳು ನಡೀತಾ ಇದೆ. ಸದಾಶಿವೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಈಶ್ವರನ ವಿಗ್ರಹ, ಅದರ ಮುಂದುಗಡೆ ನಂದಿ. ಈ ಒಂದು ಸಮಯದಲ್ಲಿ ಇಲ್ಲಿ ಆಳಿರುವಂತಹ ರಾಜರುಗಳಿಗೆ ಈ ದೇವಸ್ಥಾನದ ಒಳಗೆ ಪ್ರವೇಶ ಇರಲಿಲ್ಲ ಅಂತೆ. ಆ ಸಮಯದಲ್ಲಿ ಇಲ್ಲಿ ನೋಡಿ ಒಂದು ಈ ಕಿಂಡಿ ಟೈಪ್ ಮಾಡಿದ್ದಾರೆ ನೋಡಿ, ಕಿಟಕಿ ಟೈಪ್ ಇದೆ. ಈ ಕಿಟಕಿಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇಲ್ಲಿ ಆ ರಾಜರು ಬಂದವರು ಇಲ್ಲಿ ಕುತ್ಕೋತಾ ಇದ್ರು, ಇಲ್ಲಿಂದ ಈಶ್ವರನ ದರ್ಶನವನ್ನ ಮಾಡ್ತಾ ಇದ್ರು. ನಂದಿ ಮುಖಾಂತರ ಆ ಈಶ್ವರನ ದರ್ಶನವನ್ನು ಮಾಡ್ತಿದ್ರು ಅಂತ ಹೇಳುವಂತ ಒಂದು ದಾಖಲೆ ಇದಕ್ಕೆ ಸಿಗುತ್ತೆ. ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ ಈ ಶಿಲ್ಪಕಲೆ. ಇದು ಕಾಲಭೈರವೇಶ್ವರನ ವಿಗ್ರಹ. ಇದು ಈ ಕಾಲಭೈರವೇಶ್ವರನ ವಿಗ್ರಹದಲ್ಲಿ ಎಷ್ಟು ಕೆತ್ತನೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಾಲಭೈರವೇಶ್ವರನ ಕೋರೆಹಲ್ಲು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ತರ ಈ ಗುಂಗುರು ಕೂದಲ ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದೇ ತರ ಉಗುರು, ಆ ಕೆತ್ತನೆಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಉಗುರುಗಳನ್ನ ನೋಡಬಹುದು ನೀವು, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಆ ಕಿವಿಗೆ ಹಾಕುವಂತಹ ಓಲೆ, ಅದಕ್ಕೊಂದು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪ್ರತಿಯೊಂದು ವಿಷಯವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಕೆತ್ತಿರುವಂತಹ ಒಂದು ಕೆತ್ತನೆ. ಇದು ತುಂಬಾ ಅದ್ಭುತವಾಗಿದೆ. ಕಾಲಭೈರವೇಶ್ವರ ವಿಗ್ರಹ ಇದು. ಇಷ್ಟು ಒಳ್ಳೆ ವಿಗ್ರಹ ಬಹುಶಃ ಅತಿ ವಿರಳ ಇರಬಹುದು ನಮ್ಮ ದೇಶದಲ್ಲಿ. ಇದೊಂದೇ ಬಿಟ್ಟರೆ ಇಲ್ಲಿಯ ಮಾಹಿತಿ ಪ್ರಕಾರ ಇಷ್ಟು ಒಳ್ಳೆ ವಿಗ್ರಹ ಈ ದೇಶದಲ್ಲಿ, ಭಾರತದಲ್ಲಿ ಇಲ್ಲಿ ಮಾತ್ರ ಸಿಗೋದು, ಬೇರೆ ದೇಶದಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾರತದಲ್ಲಿ ಮಾತ್ರ ಇಂಥ ವಿಗ್ರಹಗಳು ಬಂದಿದ್ರು, ಪರ್ಮಿಷನ್ ತಗೊಂಡು ಬಂದಿದ್ರು. ಈ ವಿಗ್ರಹವನ್ನ ಬೆಲ್ಜಿಯಂ ಮ್ಯೂಸಿಯಂಗೆ ತಗೊಂಡು ಹೋಗ್ಬೇಕು ಅಂತ ಪರ್ಮಿಷನ್ ಲೆಟರ್ ಬೇರೆ ತಗೊಂಡ್ ಬಂದಿದ್ರಂತೆ. ಆದ್ರೆ ಇಲ್ಲಿ ಊರಿನವರು ಒಟ್ಟಾಗಿರುವ ಕಾರಣ ಆ ವಿಗ್ರಹ ಬಿಟ್ಟಿಲ್ಲ, ಜನರು ಸಾರಿಸಿ ತಗೊಂಡು ಹೋಗಕ್ಕೆ ಬಿಟ್ಟಿಲ್ಲ ಅಂತ ಹೇಳುವ ಒಂದು 48ನೇ ಇರುತ್ತಂತ. 48 ಇರ್ತಂತೆ. ಅವಾಗ 48ನೇ ಅವತಾರ ಅಂತ. ಇದು ಕಾಲಭೈರವನ 48ನೇ ಅವತಾರ ಅಂತೆ. ಕಾಲಭೈರವನ 48 ಅವತಾರ ಇದೆ. ಅದರಲ್ಲಿ 48ನೇ ಅವತಾರ ಇದು. ಕೆಳಗಡೆ ಚೇಳು, ಅದನ್ನು ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಸೂರ್ಯನಾರಾಯಣ ವಿಗ್ರಹ ನಾನು ನಿಮ್ಗೆ ಈಗ ತಾನೇ ತೋರಿಸಿದೆ, ಕಾಲಭೈರವ ವಿಗ್ರಹ ತೋರಿಸಿದೆ. ಅಷ್ಟೇ ಚೆನ್ನಾಗಿ ಕೆತ್ತನೆ ಆಗಿರುವಂತಹ ಇನ್ನೊಂದು ವಿಗ್ರಹ ಸೂರ್ಯನಾರಾಯಣ. ಇದು ಈ ವಿಗ್ರಹವನ್ನು ಒಂದು ಕಾಲದಲ್ಲಿ ನೀವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯ ಅದಕ್ಕೆ ಬೇಕಾದ ಅನುಮತಿ ಪತ್ರವನ್ನು ತಗೊಂಡು ಇಲ್ಲಿ ಬಂದಿದ್ರು. ಸರ್ಕಾರದಿಂದ ಅನುಮತಿ ತಗೊಂಡು ಬಂದಿದ್ರು. ಆದ್ರೆ ಇಲ್ಲಿಯ ಊರಿನವರು ಈ ವಿಗ್ರಹವನ್ನು ತಗೊಂಡು ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅದರಿಂದ ಈ ವಿಗ್ರಹ ಇಲ್ಲೇ ಉಳಿದಿದೆ. ಅಂತಹ ಒಂದು ಅದ್ಭುತವಾದ ನೋಡಿ, ಎಂತ ಒಂದು ಕೆತ್ತನೆ ಇದೆ ನೋಡಿ ಈ ವಿಗ್ರಹದಲ್ಲಿ. ಅಷ್ಟು ಸುಂದರವಾದ ಪ್ರತಿಯೊಂದು ವಿಷಯವನ್ನ ಎಷ್ಟು ಸೂಕ್ಷ್ಮವಾಗಿರ್ಬೋದು, ಕಣ್ಣಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಆ ಸೂರ್ಯನಾರಾಯಣಲ್ಲಿರುವಂತಹ ಆಯುಧಗಳಿರ್ಬೋದು ಎಷ್ಟು ಚೆನ್ನಾಗಿ. ಮತ್ತು ನೋಡಿ ಹಾಕಿರುವಂತಹ ಅಲಂಕಾರಿಕ ಆಭರಣಗಳು ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ವಿಷಯವನ್ನು ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಿದ್ದಾರೆ ವಿಗ್ರಹದಲ್ಲಿ. ವಿಶೇಷತೆ ನೋಡಿ, ಈ ಸೂರ್ಯನಾರಾಯಣ ವಿಗ್ರಹದಲ್ಲಿ ಇಲ್ಲಿ ಸುತ್ತ ಕೆತ್ತಿದ್ದಾರೆ ನೋಡಿ. ಈ ಸಣ್ಣ ಸಣ್ಣ ವಿಗ್ರಹಗಳು ಏನು ನಿಮ್ಗೆ ಕಾಣ್ತಾ ಇದೆ, ಇದು ಸೂರ್ಯ ನಮಸ್ಕಾರದಲ್ಲಿ ನಾವು ಹೇಳ್ತೀವಲ್ಲ, ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚ್ಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಎಲ್ಲವನ್ನು ಇಲ್ಲಿ ಕೆತ್ತಿದ್ದಾರೆ ನೋಡಿ. ಎಲ್ಲ ಆ ಸೂರ್ಯನ ಅವತಾರಗಳನ್ನು ಇಲ್ಲಿ ಕೆತ್ತಿದ್ದಾರೆ, ಸೂರ್ಯನ ವಿವಿಧ ರೂಪಗಳಲ್ಲಿ ಇಲ್ಲಿ ಕೆತ್ತಿದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಒಂದು ವಿಶೇಷತೆ ಇದೆ ಈ ವಿಗ್ರಹದಲ್ಲಿ. ಇದಕ್ಕೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಾಗ ಏನೊಂದು ವಿಶೇಷತೆ ಇದೆ. ಏನು ವಿಶೇಷ? ಹಾಕ್ಬಿಟ್ರೆ ಮೂಗಿಂದ ಪಾದಕ್ಕೆ ಬೀಳುತ್ತೆ, ಇದೆಲ್ಲೂ ಬಾಡಿಗೆ ಟಚ್ ಆಗಲ್ಲ. ನೋಡಿ, ವಿಶೇಷತೆ ಏನು ಅಂತ ಹೇಳಿದ್ರೆ,
ಈ ಮೂರ್ತಿಗೆ ಅಭಿಷೇಕ ಮಾಡಿದಾಗ ನೋಡಿ, ಇಲ್ಲಿ ತಲೆಯ ಮೇಲೆ ಅಭಿಷೇಕ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಈ ಸ್ಥಳಕ್ಕೆ ಅಭಿಷೇಕ ಮಾಡಿದಾಗ ಅಲ್ಲಿಂದ ಸೀದಾ ಬಂದು ಆ ಮೂಗಿನ ಮೇಲೆ ನೇರಕ್ಕೆ ಬಂದು ಆ ಮೂಗಿನ ಮೇಲೆ ಬಂದಿರುವಂತಹ ನೀರು ಪಾದಕ್ಕೆ ಮೇಲೆ ಬೀಳುತ್ತೆ. ಅಷ್ಟು ಒಂದು ಸೂಕ್ಷ್ಮತೆಯನ್ನು ಅರಿತು ಮಾಡಿರುವಂತಹ ಕೆತ್ತಿರುವಂತಹ ವಿಗ್ರಹ ಇದಾಗಿದೆ. ಆಮೇಲೆ 7 ಕುದುರೆ ಇದೆ. ಸಪ್ತಮಾತೃಕೆಯರು ಅಂತ ಹೇಳಿದೆ ನಾನು. ಈ ಸಪ್ತಮಾತೃಕೆಯರು ನೋಡಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಸಪ್ತಮಾತೃಕೆಯ ಮಂತ್ರವನ್ನು ಹೇಳುವ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರೆ ಹರಿಪ್ರಸಾದ್ ದಾದಿಯವರು. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚ ತಥೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ ಅಂತ 7 ಜನ ಉಂಟು. ಇಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ. ಅದೇ ಕೊನೆಯಲ್ಲಿ ಗಣಪತಿ, ಪ್ರಾರಂಭದಲ್ಲಿ ವೀಣಾಧರಿ, ಶಿವ. ಇನ್ನು ಇದರಲ್ಲಿ ಶಿವನ ದೇವಸ್ಥಾನದಲ್ಲಿ ಸಾಮಾನ್ಯ ದ್ವಾರ ಇರಲ್ಲ. ಹೌದು, ಏನು ಸ್ವರ್ಗದ ಬಾಗ್ಲು ಅಂತ ಬರಲ್ಲ. ಹೌದು. ಈಗಿನ ಜನ ಏನ್ ಅನ್ಕೊಂಡಿದ್ದಾರೆ, ಇದು ಆಗಿನ ಕಾಲದಲ್ಲಿ ಅಲ್ಲಿ ಪಂಚಮುಖಿ ಕಲ್ಯಾಣಿ ಇದೆ ಅಲ್ಲಿ ಮುಂದ್ಗಡೆ. ಅಲ್ಲಿ ಮುಂದ್ಗಡೆ. ಆಗಿನ ಕಾಲದಲ್ಲಿ ವಿಜಯನಗರ ಟೈಮ್ ಅಲ್ಲಿ ಅಲ್ಲಿಂದ ನೀರ್ ತರ್ತಾ ಇದ್ರು ಅಂತ. ಈಗ ಇದನ್ನ ಸ್ವರ್ಗದ ಬಾಗ್ಲು ಅಂತ ಪರಿಗಣಿಸಿ ಸಂಕ್ರಾಂತಿ ದಿವಸ ಇದನ್ನ ಸ್ವರ್ಗದ ಬಾಗ್ಲು ಅಂತ ತೆಗಿತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ವರ್ಗದ ಬಾಗ್ಲು ಶಿವನ್ ದೇವಸ್ಥಾನ ಕನ್ವಯಿಸಲ್ಲ, ಇಲ್ಲಿ ಕೈಲಾಸ ಬಾಗ್ಲು ಅಂತಾರೆ. ಅದೇ ಇವರೆಲ್ಲ ಸ್ವರ್ಗದ ಬಾಗ್ಲು ಅಂತ ಬಂದಿದ್ದಾರೆ. ಒಟ್ಟಿನಲ್ಲಿ ಮೋಕ್ಷಕ್ಕೆ ದಾರಿಯನ್ನು ಹುಡುಕ್ತಾರೆ. ಸದಾಶಿವ ಸ್ವಾಮಿ ದೇವಸ್ಥಾನ ಇಲ್ಲಿ ಏನಿದೆ, ನುಗ್ಗೇಹಳ್ಳಿಯಲ್ಲಿರುವ ದೇವಸ್ಥಾನ, ನಾನಾಗಲೇ ಹೇಳಿದೆ ಹೊಯ್ಸಳ ಶೈಲಿಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು. ಆ ದೇವಸ್ಥಾನ ಇಲ್ಲಿವರೆಗೆ ಮಾತ್ರ, ಹೊಯ್ಸಳರು ಕಟ್ಟಿದ ಇಲ್ಲಿವರೆಗೆ ಮಾತ್ರ. ಇಲ್ಲಿಯ ಒಳಗಡೆ ಏನು ಭಾಗ ಏನಿದೆ ಅದನ್ನು ಮಾತ್ರ ಹೊಯ್ಸಳರು ಕಟ್ಟಿದ್ದು. ಈ ಹೊರಗಡೆದೆಲ್ಲ ಮತ್ತೆ ಅದನ್ನ ಕಟ್ಕೊಂಡು ಬಂದಿದ್ದು. ಇದು ಹೊಯ್ಸಳರ ಇದು ಕಟ್ಟಿದ್ದಲ್ಲ. ಇಲ್ಲಿಂದ ಒಳಗಡೆ ಮಾತ್ರ ಏನ್ ನಾನು ತೋರಿಸಿದೆ, ಇದು ಹೊಯ್ಸಳರು ಕಟ್ಟಿದ್ದು. ಇಲ್ಲಿ ಇದೇ ಸದಾಶಿವ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲಿ ಪಕ್ಕದಲ್ಲಿರುವಂತಹ ಪಾರ್ವತಿ. ಈ ಪಾರ್ವತಿಯ ಮೂರ್ತಿಯನ್ನು ನೋಡಿ. ಈ ಪಾರ್ವತಿಯ ಮೂರ್ತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಬದಿಯಿಂದ ಒಂದು ಕಡೆಯಿಂದ ನೋಡಿದ್ರೆ ರೌದ್ರ ಅವತಾರಿಯಾದಂತಹ ಪಾರ್ವತಿ, ಇನ್ನೊಂದು ಕಡೆ ಶಾಂತ ರೂಪದಲ್ಲಿರುವಂತಹ ಪಾರ್ವತಿಯ ಮೂರ್ತಿ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಮೂರ್ತಿ. ಇದು ವಿಜಯನಗರದ ಸಮಯದಲ್ಲಿ ಕಟ್ಟಿದ್ದು. ಹೊಯ್ಸಳದಲ್ಲಿ ಅವರ ಕಾಲದಲ್ಲಿ ಬಂದಿಲ್ಲ, ವಿಜಯನಗರ ಕಾಲದಲ್ಲಿ ಈ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ವಿಶೇಷ ಅಂದ್ರೆ, ಇಲ್ಲಿ ಏನಾರ ಆಕಾಂಕ್ಷೆಗಳು ಇದ್ರೆ ಕೇಳ್ಕೊಂಡ್ರೆ ಒಳ್ಳೆ ನೆರವೇರುತ್ತೆ, ಚೆನ್ನಾಗಿ. ಅನೇಕರಿಗೆ ಇರುವಂತಹ ಮನುಷ್ಯನಿಗೆ ಏನಾದ್ರೂ ಒಂದು ಕೆಲಸಗಳು ಆಗಿಲ್ಲ, ಆ ಕೆಲಸಗಳು ಆಗ್ಬೇಕು ಅಂತ ಇರುತ್ತೆ. ಆ ಸಮಯದಲ್ಲಿ ಅವ್ರು ಬಂದು ಇಲ್ಲಿ ಬಂದು ಆ ದೇವಿಯಲ್ಲಿ ಕೇಳ್ಕೊಂಡ್ರೆ ಆ ಕೆಲಸಗಳು ಬೇಗ ನೆರವೇರುತ್ತೆ ಅಂತ ಹೇಳುವಂತಹ ನಂಬಿಕೆ ಈ ದೇವಸ್ಥಾನದಲ್ಲಿ ಇದೆ. ನೋಡಿ, ಹಳೆಗನ್ನಡದಲ್ಲಿ ಬರ್ದಿದ್ದಾರೆ. ಅದು ಏನು ಬರ್ದಿದ್ದಾರೆ ನನಗೆ ಗೊತ್ತಿಲ್ಲ, ಓದೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಹಳೆಗನ್ನಡ ಏನೋ ಯಾನ ನಗರಿ ಯಾನೆ ಏನೋ ಬರ್ದಿದ್ದಾರೆ, ಗೊತ್ತಿಲ್ಲ. ರಾಜ್ಯಂ ಅಂತ ಬರ್ದಿದ್ದಾರೆ. ಇದನ್ನ ಇದಕ್ಕೆ ಈ ದೇವಸ್ಥಾನಕ್ಕೆ ಇರುವಂತಹ ದಾಖಲೆಯನ್ನು ಇಲ್ಲಿ ಬರ್ದಿರ್ಬೋದು. ಯಾರು ಈ ದೇವಸ್ಥಾನ ಕಟ್ಟಿದ್ದು ಬೊಮ್ಮಣ್ಣ ದಂಡನಾಯಕ ಅಂತ ಹೇಳುವರು ಹೊಯ್ಸಳರ ಸಮಯದಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ನಮಸ್ಕಾರ.